ಕಾರವಾರ ಬಳಿಯ ಶಿರೂರಿನಲ್ಲಿ 2024 ಜುಲೈ 16ರಂದು ಸಂಭವಿಸಿದ ಭೀಕರ ಭೂಕುಸಿತದಲ್ಲಿ ಕಾಣೆಯಾಗಿ 27 ದಿನಗಳ ಕಾರ್ಯಾಚರಣೆ ಬಳಿಕ ಕೋಳಿಕೋಡು ಕನ್ನಡಿಕಲ್ ಮೂಲದ ಅರ್ಜುನ್ ಮೃತದೇಹ ಪತ್ತೆಯಾಗಿತ್ತು. ಆ ದಿನಗಳಲ್ಲಿ ರಕ್ಷಣಾ ಕಾರ್ಯಾಚರಣೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ್ದ ಮಂಜೇಶ್ವರ ಶಾಸಕ ಎಕೆಎಂ ಅಶ್ರಫ್ ಬರೆದಿರುವ 72 ಶಿರೂರ್ ಡೇಸ್ ಪುಸ್ತಕ ಶೀಘ್ರದಲ್ಲೇ ಕೇರಳ ವಿಧಾನಸಭೆಯಲ್ಲಿ ಬಿಡುಗಡೆಯಾಗಲಿದೆ. ಹುಬ್ಬಳ್ಳಿಯಿಂದ ಕೋಳಿಕೋಡ್ಗೆ ಅರ್ಜುನ್ ಅವರು ಲಾರಿಯಲ್ಲಿ ಮರದ ದಿಣ್ಣೆ ಸಾಗಿಸ್ತಾ ಇದ್ದಾಗ ಅವಘಡ ಸಂಭವಿಸಿತ್ತು. ಶಾಸಕ ಅಶ್ರಫ್ ಘಟನೆ ಬಳಿಕ ಶಿರೂರಿನಲ್ಲಿ ವಾಸ್ತವ್ಯ ಹೂಡಿ ಕಾರ್ಯಾಚರಣೆಗೆ ಪೂರ್ಣ ಸಹಕಾರ ನೀಡಿದರು. ಕಾರ್ಯಾಚರಣೆಯ ನೋವು, ಸವಾಲು, ಗೊಂದಲ, ನೆರವು ಇತ್ಯಾದಿ ಹಲವು ವಿಷಯಗಳನ್ನು ಕೃತಿಯಲ್ಲಿ ವಿಸ್ತೃತವಾಗಿ ವಿವರಿಸಲಾಗಿದೆ. ಕನ್ನಡ ಹಾಗೂ ಮಲಯಾಳದಲ್ಲಿ ಕೃತಿ ಬಿಡುಗಡೆಯಾಗಲಿದೆ. ಅಂದಿನ ಸಿಎಂ ಸಿದ್ದರಾಮಯ್ಯ, ಕಾರವಾರ ಶಾಸಕ ಸತೀಶ್ ಸೈಲ್, ಅಂದಿನ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ, ಅರ್ಜುನ್ ಅವರ ತಾಯಿ, ಪತ್ನಿ ಮತ್ತು ಮನೆಯವರ ಅನುಭವಗಳನ್ನು ಪುಸ್ತಕ ಒಳಗೊಂಡಿದೆ.